ದೇವಸ್ಥಾನಕ್ಕೆ ಸೇರಿದ ಜಾಗವನ್ನ ಅತಿಕ್ರಮಿಸಿಕೊಂಡವರು ಜಾಗವನ್ನ ದೇವಸ್ಥಾನದ ಅಭಿವೃದ್ಧಿಗೆ ಬಿಟ್ಟುಕೊಡಬೇಕು ಅಂತ ಪುತ್ತೂರು ಶಾಸಕರು ಮನವಿ ಮಾಡಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು, ಇದಕ್ಕಾಗಿ ಈ ಮನವಿ ಮಾಡಿದ್ದಾರೆ. ತಿಂಗಳ ಹಿಂದೆ ದೇವಸ್ಥಾನದ ವಠಾರದಲ್ಲಿದ್ದ ಹಲವಾರು ಮನೆಗಳವರಿಗೆ ಕಾಲಾವಕಾಶ ನೀಡಿ ತೆರವು ಮಾಡಲಾಗಿತ್ತು. ಅದು ಒಂದಷ್ಟು ವಿವಾದಕ್ಕೆ ಕಾರಣವಾಗಿದ್ರು. ಬಳಿಕ ದೇವಸ್ಥಾನದ ಭಕ್ತರು ಕರಸೇವೆ ಮಾಡುವ ಮೂಲಕ ಶಾಸಕರ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿದ್ರು. ಇದೀಗ ಪುತ್ತೂರು ಜಾತ್ರೆ ಆರಂಭವಾಗಿದ್ದು, ಇದೇ ವೇಳೆ ಎರಡನೇ ಹಂತದ ಅತಿಕ್ರಮಣ ತೆರವಿಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮುಂದಾಗಿದೆ. ಬಲ್ಲಾಡಿನಿಂದ ಬರುವ ಉಳ್ಳಾಲ್ತಿ ಭಂಡಾರದ ದಾರಿಯಲ್ಲಿ ಇರುವ ದೇವಸ್ಥಾನಕ್ಕೆ ಸೇರಿದ ಕಟ್ಟಡದಲ್ಲಿನ ಅಂಗಡಿಗಳನ್ನು ತೆರವು ಮಾಡಿಸಲಾಗಿದೆ. ಈ ಮೂಲಕ ಇಲ್ಲಿ ದೇವಸ್ಥಾನದ ರಸ್ತೆಯನ್ನ ಅಗಲೀಕರಣ ಮಾಡಲು ಮುಂದಾಗಿದೆ. ಮಹಿಳಾ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದ ಅಂಗಡಿಯಲ್ಲಿ ಹಲವಾರು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿದ್ದವರು ಸ್ವ ಇಚ್ಛೆಯಿಂದಲೇ ಅಂಗಡಿಗಳನ್ನು ಖಾಲಿ ಮಾಡಿದ್ದಾರೆ. ಇನ್ನು ಮಹಿಳಾ ಪೊಲೀಸ್ ಠಾಣೆ ಸೇರಿದಂತೆ ಹಲವಾರು ಅತಿಕ್ರಮಗಳ ತೆರವು ಆಗಬೇಕಾಗಿತ್ತು. ಇದನ್ನು ಕೂಡ ಶೀಘ್ರವಾಗಿ ತೆರವು ಮಾಡಿಸುವುದಾಗಿ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. 1948ರಲ್ಲಿ ನನ್ನ ತಂದೆಯವರು ಪ್ರಾರಂಭ ಮಾಡಿದ ಅಂಗಡಿ ಅವರು 2012ರವರೆಗೆ ಇದ್ದು, ಆ 12ರಲ್ಲಿ ದಿವಂಗತರಾದರು. ಅದನಂತರ ನಾನು ಒಬ್ಬನೇ ನಡೆಸಿಕೊಂಡು ಬರ್ತಾ ಇದ್ದೇನೆ. ನಮ್ಮ ಇಡೀ ಕುಟುಂಬವನ್ನು ಸಾಗಿ ಸಗಲಿಂದ ಅಂಗಡಿ ಇದೆ. ನಮಗೆ ಅದರಿಂದ ಒಳ್ಳೆಯದಾಗಿದ್ದಲ್ಲ, ಏನೂ ತೊಂದರೆ ಆಗಿಲ್ಲ, ಆರೋಗ್ಯ ವಿಷಯದಲ್ಲೂ ತೊಂದರೆ ಆಗಿಲ್ಲ. ಹಾಗಾಗಿ ನಾನು ಸ್ವ ಇಚ್ಛೆಯಿಂದ ಈ ನಮ್ಮ ಅಂಗಡಿ ಕೋಣೆಯನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಕೊಡತಾಯಿ ಅವರು ಈ ಕಟ್ಟಡದಲ್ಲಿ ಇದ್ದರು. ಅದೇ ಮಧುರಾ ಸ್ವೀಟ್ಸ್ನವರು ಈ ಕಟ್ಟಡದಲ್ಲಿ ಇದ್ದರು. ವಿಠಲ್ ದಾಸ್ ಹೆಗ್ಡೆ ಮತ್ತು ಅವರ ತಂದೆಯವರಾದಂಥ ರಘುರಾಮ ಹೆಗ್ಡೆ ಅವರು ಈ ಹಿಂದೆ ಈ ಕಟ್ಟಡದಲ್ಲಿ ಇದ್ದರು. ಈಗ ಅವರ ಮಗ ವಿಠಲ್ ದಾಸ್ ಹೆಗ್ಡೆ ಅವರು ಇದರಲ್ಲಿದ್ದರು. ನಮ್ಮ ಸುಬ್ರಹ್ಮಣ್ಯ ಕೊಳತ್ತಾಯಿ ಅವರು ಸುಮಾರು 75 ವರ್ಷದಿಂದ ಈ ಕಟ್ಟಡದಲ್ಲಿ ಇದ್ದರು. ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ, ಇದು ದೇವಸ್ಥಾನದ ಜಾಗ, ಈ ಜಾಗವನ್ನು ಬಿಟ್ಟುಕೊಡಬೇಕು. ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದೆ ಮತ್ತು ನಾಡಿದ್ದು ಉಳ್ಳಾಲ್ತಿ ಬರುವಾಗ ಇಲ್ಲಿ ಜಂಗುಳಿ ಆಗ್ತದೆ. ಅದರಿಂದ ದೇವಸ್ಥಾನದ ಜಾಗವನ್ನು ನಾವು ಎಲ್ಲ ಕಡೆ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ಆದೇಶ ಕೂಡ ಇದೆ. ಅದನ್ನು ಅವರು ಮನಗಂಡು ನಾವು 75 ವರ್ಷದಿಂದ ಈ ಜಾಗದಲ್ಲಿ ವ್ಯಾಪಾರ ಮಾಡಿದ್ದೇವೆ, ಒಳ್ಳೆಯದಾಗಿದ್ದೀವಿ. ನೀವು ಅಭಿವೃದ್ಧಿ ಮಾಡೋದಿದ್ದರೆ ನಾವು ನಮ್ಮ ಜಾಗವನ್ನು ಬಿಟ್ಟುಕೊಡ್ತೇವೆ, ದೇವರಿಗೆ ಬಿಟ್ಟುಕೊಡ್ತೇವೆ. ನೀವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿ ನಮಗೆ ಒಳ್ಳೆಯ ಬಾಡಿಗೆಗೆ ನೀವು ಕೊಟ್ಟರು ಅದನ್ನು ತಗೊಳ್ಳಿಕ್ಕೂ ರೆಡಿ ಇದ್ದೇವೆ. ಯಾಕಂದರೆ ಹಾಗೆಯೇ ನಾವು ಬಿಟ್ಟುಕೊಡಲಿಕ್ಕೆ ತಯಾರಿದೆ ಎನ್ನುವ ಉದ್ದೇಶದಿಂದ ಅವರು ಒಳ್ಳೆಯ ಮನಸ್ಸಿನಿಂದ ಇವತ್ತು ಈ ಜಾಗವನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ.